ಲ್ಯಾಂಡ್ ಜಿಹಾದ್ ಹಾಗೂ ವಕ್ಫ್ ಅಕ್ರಮ ವಿರೋಧಿಸಿ ಪುತ್ತೂರಿನ ದರ್ಬೆ ವೃತ್ತದ ಬಳಿ ಪುತ್ತೂರು ಬಿಜೆಪಿ ಮಂಡಲ ಪ್ರತಿಭಟನೆ ನಡೆಸಿದೆ. ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ದು, ಸಿದ್ದರಾಮಯ್ಯ ಸರ್ಕಾರ 1.5 ವರ್ಷದಲ್ಲಿ ಮಾಡಿರೋದು ಎಲ್ಲ ಭ್ರಷ್ಟಾಚಾರ. ಭ್ರಷ್ಟ ಸರ್ಕಾರದ ವಿರುದ್ಧ ಬಿಜೆಪಿ ಯಾವತ್ತಿಗೂ ಹೋರಾಟ ಮಾಡುತ್ತಾ ಇರುತ್ತದೆ. ಸಿದ್ದರಾಮಯ್ಯ ಅವರದ್ದು ದಪ್ಪ ಚರ್ಮದ ಸರ್ಕಾರ ಎಂದು ಪುತ್ತೂರು ಬಿಜೆಪಿ ಮುಖಂಡರು ಟೀಕಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು, ರಾಧಾಕೃಷ್ಣ ರೈ, ಶಿವಕುಮಾರ್, ಪ್ರಸನ್ನ ಮಾಡ್ತಾ ಮತ್ತಿತರರು ಭಾಗಿಯಾಗಿದ್ದರು.